ಬಂಟ್ವಾಳ ತಾಲೂಕಿನ ಅಮಟಾಡಿ ಗ್ರಾಮದ ಕೆಂಪುಗುಡ್ಡೆ ಶ್ರೀ ಬ್ರಹ್ಮ ಮುಗೇರ್ಕಳ ಕೊರಗತನಿಯ ಮತ್ತು ಪರಿವಾರ ದೈವಗಳ ದೈವಸ್ಥಾನದ ಪುನರ್ ನವೀಕರಣಕ್ಕೆ ಶಿಲಾನ್ಯಾಸ ಹಾಗೂ ವಿಜ್ಞಾಪನ ಪತ್ರದ ಬಿಡುಗಡೆ ಸಮಾರಂಭ ಕ್ಷೇತ್ರದ ಭಟ್ಟಾರದಲ್ಲಿ ಬುಧವಾರ ನಡೆಯಿತು. ಶ್ರೀಧಾಮ ಮಾಣಿಲ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯಕ್ಕೆ ಶಿಲಾನ್ಯಾಸ ನೆರವೇರಿಸಿ ಬಳಿಕ ನಡೆದ ಧಾರ್ಮಿಕ ಸಭೆಯಲ್ಲಿ ವಿಜ್ಞಾಪನ ಪತ್ರ ಬಿಡುಗಡೆಗೊಳಿಸಿದರು. ಬಳಿಕ ಆಶೀರ್ವಚನಗೈದ ಮಾಣಿಲ ಶ್ರೀಗಳು ತುಳುನಾಡಲ್ಲಿ ಅನಾದಿ ಕಾಲದಲ್ಲಿ ದೈವಾರಾಧನೆಗಳು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮತ್ತು ಪ್ರಭಾವಯುತವಾಗಿ ನಡೆಯುತ್ತಿದ್ದು ಸತ್ಯದ ಮಹಿಮೆಗೆ ಕೊರತೆ ಇರಲಿಲ್ಲ. ವಿದ್ಯೆಯ ಜೊತೆಗೆ ಅನುಭವದ ಪಾಂಡಿತ್ಯವೂ ಇದ್ದಾಗ ಕೆಲ ದೋಷ ಪರಿಹರಿಸಲು ಸಾಧ್ಯವಾಗುತ್ತದೆ ಎಂದರು. ಅನಾರೋಗ್ಯ ಒಂದಿತ್ತು ಪೂರ್ವದಿನ ಭಾರಿ ಭಕ್ತಿಡು ಭಾರಿ ಶ್ರದ್ಧೆಡು ಅಂತಂದಿತ್ತು. ಆ ಕಾಲ ಕರಿಬೇಕ ನಮ್ಮ ಆರಾಧನೆ ಪೂರ ಕೆಲವೊಂದು ವ್ಯತ್ಯಾಸಗಳು ವೈಪರೀತ್ಯಗಳು ಬರ್ತಕೊಂಡು ನಮ್ಮ ಹಿರಿಯಕಲು ಆ ದೈವಾರಾಧನೆ ಮಂತನ ಪೂಜಾರಿ ಮಂತನ ಚಾಕಿರಿದಕ್ಕಲು ಪೂರ ಹೋಮ ದೀಪನಿ ನೇಮ ಮಂಪನಿ